ಫೋಟೋದಲ್ಲಿರುವ ಈತನ ಹೆಸರು ಸುಹಾಸ್ ಎಸ್ ಮಯ್ಯ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಬಳ್ಕೂರು ಈತನ ಹುಟ್ಟೂರು. ಎಂಜಿನಿಯರ್ ಶಿಕ್ಷಣ ಅರಸುತ್ತಾ ರಾಜಧಾನಿ ತಲುಪಿದ್ದ ಸುಹಾಸ್ ರಾಜನಕುಂಟೆಯಲ್ಲಿ 4ನೇ ವರ್ಷ ಪದವಿಯನ್ನು ಓದುತ್ತಿದ್ದರು. ಇನ್ನೇನು ಕೊನೆಯ ಸೆಮಿಸ್ಟರ್ ಮುಗಿಸಿ ಕುಟುಂಬದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತುಕೊಳ್ಳುವ ದೊಡ್ಡ ಕನಸನ್ನು ಇಟ್ಟುಕೊಂಡಿದ್ದ. ಹೆತ್ತವರ ಮೇಲಿನ ಮತ್ತು ತನ್ನ ಜೀವನದ ಒಂದು ದೊಡ್ಡ ಆಸೆಯ ಕನಸು ಆ ಕಣ್ಣುಗಳಲ್ಲಿ ತುಂಬಿಕೊಂಡಿತ್ತು. ಈ ಕನಸು ಕಂಗಳ ಸುಹಾಸ್ ಮಯ್ಯ ಇಂದು ಶಾಶ್ವತವಾಗಿ ಕಣ್ಮುಚ್ಚಿದ್ದಾರೆ. ಎಂಜಿನಿಯರಿಂಗ್ ಮಾಡಲು ಕುಂದಾಪುರದಿಂದ ದುರ್ಗಾಂಬ ಕಂಪನಿಯ ಬಸ್ ಹತ್ತಿದ್ದ ಸುಹಾಸ್ ಮಯ್ಯ ವಾರದ ಹಿಂದೆ ಅದೇ ದುರ್ಗಾಂಬ ಬಸ್ನಿಂದ ಹೆಣವಾಗಿ ಇಳಿದಿದ್ದಾನೆ. ಕಾಲೇಜ್ ಕೊಟ್ಟ ರಜೆಯನ್ನ ಮನೆಯಲ್ಲಿ ಕಳೆಯಬೇಕೆಂದು ಹೊರಟಿದ್ದ ಸುಹಾಸ್ ಮಯ್ಯಗೆ ಕುಂದಾಪುರದ ತನ್ನ ಮನೆ ತಲುಪಲು ಇನ್ನು 150 ಕಿಲೋಮೀಟರ್ ಬಾಕಿ ಇತ್ತು. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು ದಾಟುತ್ತಿದ್ದಂತೆ ಸುಹಾಸ್ ಮಯ್ಯಗೆ ಎದೆನೋವು ಕಾಣಿಸಿಕೊಂಡಿದೆ. ಸೀಟಿನಲ್ಲಿ ಮಲಗಿಕೊಂಡಿದ್ದ ಸುಹಾಸ್ ಪಕ್ಕದ ಸೀಟಿನಲ್ಲಿದ್ದ ವ್ಯಕ್ತಿಯ ಜೊತೆ ತನಗೆ ಎದೆನೋವು ಎಂದು ಹೇಳಿಕೊಂಡಿದ್ದಾನೆ. ದುರ್ಗಾಂಬ ಬಸ್ ನಿರ್ವಾಹಕನ ಬಳಿ ಬಸ್ ನಿಲ್ಲಿಸುವಂತೆ ಎಷ್ಟು ಬಾರಿ ಅಲವತ್ತುಕೊಂಡರೂ ನಿಷ್ಕರುಣೆ ನಿರ್ವಾಹಕ ಬಸ್ಸನ್ನೇ ನಿಲ್ಲಿಸಲೇ ಇಲ್ಲ. ಇತ್ತ ಮಗ ಫೋನ್ ರಿಸೀವ್ ಮಾಡಿದ್ದನ್ನು ನೋಡಿದ ತಂದೆ ತಾಯಿ ಟ್ರಾವೆಲ್ಸ್ಗೆ ನಿರಂತರ ಕರೆ ಮಾಡಿದ್ದಾರೆ. ಅಲ್ಲಿಂದಲೂ ರೆಸ್ಪಾನ್ಸ್ ಸಿಕ್ಕಿಲ್ಲ. ಈ ನಡುವೆ ಕುಟುಂಬಸ್ಥರು ನಿರ್ವಾಹಕನ ನಂಬರ್ ಸಂಪಾದಿಸಿ ಅದಕ್ಕೂ ಪ್ರಯತ್ನ ಮಾಡಿದ್ದಾರೆ. ಈ ಕುರಿತಾಗಿ ಸುಹಾಸ್ ತಂದೆ ಎಚ್.ಎಂ. ಶ್ರೀಧರ್ ಮತ್ತು ತಾಯಿ ಸುಮಾ ಅವರು ಮಾಹಿತಿಯನ್ನು ನೀಡಿದ್ದಾರೆ. ರಾತ್ರಿ ಊಟ ಮಾಡಿದ್ದ, ಬಸ್ ಹತ್ತಿದ್ದ, ಫೋನ್ ಮಾಡಿದ್ದ, ಎಲ್ಲನೂ ಹೌದು. ಆದರೆ ನಂತರ ಬೆಳಗ್ಗೆ 8ನೇ ತಾರೀಕು ಭಾನುವಾರ 8ನೇ ತಾರೀಕು ನಾನು ಫೋನ್ ಮಾಡಿದಾಗ 5 ಗಂಟೆಗೆ ಅವ್ನು ಯಾವುದೇ ಫೋನು ರಿಸೀವ್ ಮಾಡಲಿಲ್ಲ. ಅವಾಗ ಹೆದರಿಕೆ ಆಯಿತು ನಮಗೆ, ಏನಾಗಿದೆ ಅಂತೇಳಿ. ಮತ್ತು ನಾನು ಬುಕ್ ಮಾಡಿದಂಥ ಆಫೀಸಿಗೆ ತುಂಬ ಸರಿ ಕಾಲ್ ಮಾಡಿದೆ, ಅವ್ರು ಪಿಕ್ ಮಾಡಲಿಲ್ಲ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತನಕ ಪಿಕ್ ಮಾಡಲಿಲ್ಲ. ಕಡೆಗೆ ಮಾಡೋತ್ತಿಗೆ ಒಂದು ಸರಿ ಪಿಕ್ ಮಾಡಿ ಅವ್ರು ಹೇಳಿದ್ರು ಆನ್ ದಿ ವೇ ಇದೆ ಅಂತೇಳಿ ಕಟ್ ಮಾಡಿಬಿಟ್ರು. ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ಇಲ್ಲ ಸರ್ ಅವನು ಪಿಕ್ ಮಾಡ್ತಿಲ್ಲ, ನಮಗೆ ನಂಬರ್ ಕೊಡಿ, ಡ್ರೈವರ್ದು ಕಂಡಕ್ಟರ್ ಯಾರ್ದಾರು ನಂಬರ್ ಕೊಡಿ, ಅವ್ನು ಪಿಕ್ ಮಾಡ್ತಿಲ್ಲ, ಅವ್ನು ಚೂರು ನೋಡಿ ಹೋಗಿ ಅಂತ ರಿಕ್ವೆಸ್ಟ್ ಮಾಡಿ ಅದನ್ನು ಕೇಳೋ ಸಂಯಮನೇ ಅವ್ರಿಗಿಲ್ಲ. ಕಡೆಗೆ ಆಮೇಲೆ ಲಾಸ್ಟಿಗೆ ಒಂದು 6:30 ಅಷ್ಟೊತ್ತಿಗೆ ಇನ್ನೊಂದು ಸರಿ ಪಿಕ್ ಮಾಡಿದ್ರು. ಸತತವಾಗಿ ಅವನ ನಂಬರಿಗೆ, ನನ್ನ ಮಗನ ನಂಬರಿಗೂ ಅವ್ರ ನಂಬರಿಗೂ ಮಾಡ್ತಾನೇ ಇದ್ದೆ. ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲಿಲ್ಲ. ಕಡೆಗೆ 6:30 6:45 ಇರ್ಬೋದು, ಅವಾಗ ಇನ್ನೊಂದು ಸರಿ ಮಾಡಿದೆ, ಅವಾಗ ಪಿಕ್ ಮಾಡಿದ್ರು. ಮಾಡೋತ್ತಿಗೆ ಕೋಟೇಶ್ವರದಲ್ಲಿದೆ ಅಂತಂದರು ಬಸ್ಸು. ಅಷ್ಟೇ, ಅವಾಗಲೂ ಸಹಿತ ಹೇಳ್ತಿದ್ದೀನಿ ಪಿಕ್ ಮಾಡ್ತಿಲ್ಲ, ನೋಡಿ ಒಂಚೂರು ಹೋಗಿ ನೋಡಿ ಅಂತ ಹೇಳ್ತಿದ್ದೀನಿ. ಅವಾಗ ಸಹಿತ ಅವ್ರು ನೋಡಿದ್ದಿಲ್ಲ. ನಮಗೆ 7:49ಕ್ಕೆ ನನಗೊಂದು ಕಾಲ್ ಬಂತು, ನಿಮ್ಮ ಮಗ ಅನ್ಕಾನ್ಶಿಯಸ್ ಆಗಿದ್ದಾನೆ, ಶಾಸ್ತ್ರಿ ಸರ್ಕಾರ ಹತ್ರ ಇದ್ದಾನೆ, ಅಲ್ಲಿ ನಮ್ಮ ಬುಕ್ ಆಫೀಸ್ ಹತ್ರನೇ ಇದ್ದಾನೆ, ಬನ್ನಿ ಅಂತೇಳಿ ಕಾಲ್ ಬಂತು. ಯಾರೂ ಫೋನ್ ರಿಸೀವ್ ಮಾಡಿಲ್ಲ. BC ರೋಡ್ನಲ್ಲಿ ಬಸ್ಸು ನಿಲ್ಲಿಸದೆ, ಉಡುಪಿಯಲ್ಲೂ ಬಸ್ ನಿಲ್ಲಿಸದೆ ನೇರವಾಗಿ ಕುಂದಾಪುರಕ್ಕೆ ಹೋಗಿದ್ದಾನೆ. ಕುಂದಾಪುರದ ಶಾಸ್ತ್ರಿ ಸರ್ಕಲ್ನಲ್ಲಿ ಬಸ್ ತಲುಪುತ್ತಿದ್ದಂತೆ ಹೆತ್ತವರಿಗೆ ಶಾಕ್ ಆದಿತ್ತು. ಮಗನನ್ನ ಕರೆದುಕೊಂಡು ಹೋಗಲು ಬಂದಿದ್ದ ತಂದೆ ಮಯ್ಯ ಮೃತದೇಹವನ್ನು ಮನೆಗೆ ಕೊಂಡೊಯ್ಯುವಂತಾಯಿತು. ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಾಗಿದೆ. ಈ ಕುರಿತಾಗಿ ಹೆಚ್ಚುವರಿ ಪೊಲೀಸ್ ಆಯುಕ್ತರಾದ ಕುಮಾರ್ ಚಂದ್ರ ಅವರು ಮಾಹಿತಿಯನ್ನು ನೀಡಿದ್ದಾರೆ. ರೆಸಿಡೆನ್ಸಿ ಯೂನಿವರ್ಸಿಟಿ ರಾಜನಕುಂಟೆ ಬೆಂಗಳೂರಿನಲ್ಲಿ 4ನೇ ವರ್ಷದ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೆ. ಅವತ್ತು ರಾತ್ರಿ 9:45 ಗಂಟೆಗೆ ಬೆಂಗಳೂರಿನಿಂದ ಕುಂದಾಪುರಕ್ಕೆ ಬರುವಂಥ ದುರ್ಗಾಂಬ ಬಸ್ KA 51AB 3280ದಲ್ಲಿ ಸುಹಾಸ್ ಪ್ರಯಾಣ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಸುಮಾರು 7:30 ಗಂಟೆಗೆ ದುರ್ಗಾಂಬ ಬಸ್ನವರು ಇವರಿಗೆ ಕರೆ ಮಾಡಿ, ಸುಹಾಸ್ ನಿಮ್ಮ ಮಗ ಇದು ಏನು ಮಾತಾಡ್ತಾ ಇಲ್ಲ, ಮೈಯೆಲ್ಲ ತಣ್ಣಗಾಗಿದೆ ಅಂತೇಳಿ ಮಾಹಿತಿ ನೀಡ್ತಾರೆ. ಅದರಂತೆ ಅವರು ಕುಂದಾಪುರಕ್ಕೆ ಬಂದು ಅದ ನಂತರ ಈ ಸುಹಾಸನನ್ನು ಆಸ್ಪತ್ರೆಗೆ ಸುಮಾರು 8 ಗಂಟೆಗೆ ಪರಿಶೀಲಿಸಿದಾಗ ಡಾಕ್ಟರ್ ಇವರು ಮೃತಪಟ್ಟಿರ್ತಾರೆ ಎಂದು ತಿಳಿಸಿರ್ತಾರೆ. ಅದರಂತೆ UDR ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಬಸ್ ಚಾಲಕ ಮತ್ತು ನಿರ್ವಾಹಕನ ಅಸಡ್ಡೆ ಈ ಸಾವಿಗೆ ಕಾರಣ ಅನ್ನೋದು ಕುಟುಂಬಸ್ಥರ ಆರೋಪ. ಸಹ ಪ್ರಯಾಣಿಕರು ಮನವಿ ಮಾಡಿದರೂ ಬಸ್ ನಿಲ್ಲಿಸಿದ ನಿರ್ವಾಹಕ ಮತ್ತು ಚಾಲಕನ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅನ್ನೋದು ಕುಟುಂಬಸ್ಥರ ಒತ್ತಾಯ.